ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕುಸ್ತಿ ಸಂಘ ಹಾಗೂ ಕರ್ನಾಟಕ ಸೇವಾ ವೃಂದ ವತಿಯಿಂದ ದಿವಂಗತ ಎಂ ಲೋಕಯ್ಯ ಶೆಟ್ಟಿ 16ನೇ ವರ್ಷದ ಸಂಸ್ಮರಣಾರ್ಥ ಜಿಲ್ಲಾ ಮಟ್ಟದ ಪುರುಷರ ಹಾಗೂ ಮಹಿಳೆಯರ ಕುಸ್ತಿ ಪಂದ್ಯಾಟ ಜನವರಿ 21ರಂದು ನಡೆಯಲಿದೆ. ಸುರತ್ಕಲ್ನ ದಿವಂಗತ ಲೋಕಯ್ಯ ಶೆಟ್ಟಿ ಸ್ಮಾರಕ ರಂಗಮಂದಿರದಲ್ಲಿ ನಡೆಯಲಿರುವ ಪಂದ್ಯಾಟಕ್ಕೆ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರು ಚಾಲನೆ ನೀಡಲಿದ್ದಾರೆ ಎಂದು ಕಾರ್ಯದರ್ಶಿ ಹರೀಶ್ ಕರ್ನಿರೆ ಹೇಳಿದರು. ಕರ್ನಾಟಕ ಸೇವಾ ವೃಂದದ ಅಧ್ಯಕ್ಷರಾಗಿ 1979ರಿಂದ 15 ವರ್ಷಗಳವರೆಗೆ ನಿರಂತರ ಸೇವೆ ಸಲ್ಲಿಸಿದ ಜನನಾಯಕ ದಿವಂಗತ ಲೋಕಯ್ಯ ಎಂ ಶೆಟ್ಟಿ ಅವರ ತಮ್ಮ ಅಧಿಕಾರಾವಧಿಯಲ್ಲಿ ಹಲವಾರು ಸಮಾಜಹಿತ ಕಾರ್ಯಚಟುವಟಿಕೆಗಳನ್ನು ಜರುಗಿಸಿ ಜನಮನ್ನಣೆ ದೊರಕುವಂತೆ ಮಾಡಿದ ಮಹಾನ್ ಶಕ್ತಿಯಾಗಿದ್ದರು. ಇವರ ದಿವಂಗತ ಬಾಳ ಕೊರಗ ಶೆಟ್ಟಿ ಹಾಗೂ ದಿವಂಗತ ಪೂವಯ್ಯ ಶೆಟ್ಟಿ ಅವರ ಸುಪುತ್ರರಾಗಿ 1923ರಲ್ಲಿ ಲೋಕಯ್ಯ ಶೆಟ್ಟಿ ಅವರ ಜನನವಾಯಿತು. ಪ್ರಾಥಮಿಕ ಶಿಕ್ಷಣವನ್ನು ಮಣ್ಣಗುಡ್ಡೆ ಶಾಲೆಯಲ್ಲಿ ಪೂರೈಸಿ ಬಾಲ್ಯದಲ್ಲಿಯೇ ಕ್ರೀಡೆ, ವ್ಯಾಯಾಮ, ಕುಸ್ತಿ ಹಾಗೂ ತಾಲೀಮು ಇವರ ಉತ್ಸಾಹ ಹಾಗೂ ಅಭಿರುಚಿಯ ಆಟಗಳಾಗಿದ್ದು. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ಪಾಲಿಕೆ ಸದಸ್ಯ ರಾಧಾಕೃಷ್ಣ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಚೀಫ್ ಮ್ಯಾನೇಜರ್ ವೀಣಾ ಟಿ ಶೆಟ್ಟಿ, ಪಾಲಿಕೆ ಸದಸ್ಯ ಗುಣಶೇಖರ ಶೆಟ್ಟಿ, ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ವೈ ರಾಘವೇಂದ್ರ ರಾವ್ ಭಾಗವಹಿಸಲಿದ್ದಾರೆ. ಕುಸ್ತಿ ಪಂದ್ಯಾಟ ಸಮಾರೋಪ ಕಾರ್ಯಕ್ರಮದಲ್ಲೂ ವಿವಿಧ ಗಣ್ಯರು ಭಾಗವಹಿಸಲಿದ್ದಾರೆ. ಜಿಲ್ಲೆಯ ಕುಸ್ತಿ ಕ್ರೀಡಾಸಕ್ತರಿಗೆ ಹಾಗೂ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹವನ್ನು ನೀಡುವ ನಿಟ್ಟಿನಲ್ಲಿ ಈ ಕುಸ್ತಿ ಪಂದ್ಯಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು.